ಹಾಯ್ ಫ್ರೆಂಡ್ಸ್, ನೀವು ನೋಡ್ತೀರಾ ಪೆಟ್ ಬರ್ಡ್ಸ್ ಕಿಂಗ್ಡಮ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋವಿನ ಟಾಪಿಕ್ ಬಂದು ಏನಪ್ಪ ಅಂದರೆ ಬಡ್ಜೀಸಿಗೆ ಹೇಗೆ ಮೊಟ್ಟೆ ಏನು ಬರುತ್ತೆ ಅದು ಬಾಯ್ಲ್ ಮಾಡಿಕೊಡೋದ್ರಿಂದ ಏನು ಬೆನಿಫಿಟ್ಸು ಮತ್ತು ಅದು ಯಾವ ರೀತಿ ಬಡ್ಜೀಸಿಗೆ ಕೊಡಬೇಕು ಅಂತ ನೋಡೋಣ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇದ್ರ ಮೂಲಕ ನಾವು ಹಾಕೋಂಥ ಪೆಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇಮಿಡಿಯೇಟ್ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಮತ್ತು ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಮೊಟ್ಟೆ ಬಾಯ್ಲ್ ಆಗಿರೋ ಮೊಟ್ಟೆ ಕೊಡೋದ್ರಿಂದ ಫ್ರೆಂಡ್ಸ್ ಬಡ್ಜೀಸಲ್ಲಿ ಮೇಲ್ ಬಡ್ಜಿ ಏನಿರುತ್ತೆ ಫ್ರೆಂಡ್ಸ್ ಅದ್ರ ಬೆನಿಫಿಟ್ಸ್ ಬಗ್ಗೆ ಮಾತಾಡೋಣ. ಮೊಟ್ಟೆದು ಅದು ಮೇಲ್ ಬಡ್ಜಿ ಏನಿರುತ್ತೆ ಫ್ರೆಂಡ್ಸ್ ಅದು ಮೇಟಿಂಗ್ ಪ್ರೋಸೆಸ್ಸಿಗೆ ಏನು ಬರುತ್ತೆ ಫ್ರೆಂಡ್ಸ್, ಮೇಟಿಂಗ್ ಪ್ರೋಸೆಸ್ಸಿಗೆ ಆವಾಗ ಮೇಟಿಂಗ್ ಪ್ರೋಸೆಸ್ಸಿಗೆ ಏನೇನು ಪ್ರೋಟೀನ್ ಆಗಿ ವಿಟಮಿನ್ ಏನೇನು ಬೇಕಾ ಬಡ್ಜೀಸಿಗೆ ಅದು ಪ್ರೊವೈಡ್ ಆಗುತ್ತೆ ಫ್ರೆಂಡ್ಸ್ ಮೊಟ್ಟೆ ನೀವು ಕೊಡೋದ್ರಿಂದ. ಮತ್ತು ಮೇಲ್ ಬಡ್ಜಿ ಏನು ಬರುತ್ತೆ ಫ್ರೆಂಡ್ಸ್ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ತುಂಬ ಕ್ಯಾಲ್ಶಿಯಮ್ ಸಿಗುತ್ತೆ ಫ್ರೆಂಡ್ಸ್. ಆಮೇಲೆ ಬಡ್ಜೀಸ್ ಆಮೇಲೆ ಎಗ್ ಬೈಂಡಿಂಗ್ ಅಂತ ಒಂದಾಗುತ್ತೆ ಫ್ರೆಂಡ್ಸ್. ಬಡ್ಜೀಸಲ್ಲಿ ಎಗ್ ಬೈಂಡಿಂಗ್ ಅಂದರೆ ಮೊಟ್ಟೆ ಇಡೋ ಜಾಗದಲ್ಲಿ ಅದು ಎಗ್ ಬೈಂಡಿಂಗ್ ಅಂತ ಆಗುತ್ತಲ್ಲ ಫ್ರೆಂಡ್ಸ್, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನು ಎಗ್ ಕೊಡೋದ್ರಿಂದ ಕ್ಯಾಲ್ಶಿಯಮ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಕ್ಯಾಲ್ಶಿಯಮ್ ಇದ್ದರೆ ಕ್ಯಾಲ್ಶಿಯಮ್ ಎಷ್ಟಿರುತ್ತೋ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ಬಡ್ಜೀಸ್ಗೆ. ಮತ್ತು ಇನ್ನು ಮರಿ ಆಗಿರುತ್ತಲ್ಲ ಫ್ರೆಂಡ್ಸ್ ಬಡ್ಜೀಸು, ಆ ಬಡ್ಜೀಸಿಗೆ ಕೊಟ್ಟರೆ ಮತ್ತು ಅದು ಹೋಗಿ ತಿಂದು ಅದಕ್ಕೆ ಮರಿಗೆ ತಿನ್ನಿಸುತ್ತಲ್ಲ ಫ್ರೆಂಡ್ಸ್, ಮರಿ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮತ್ತು ಮರಿಗೆ ಕ್ಯಾಲ್ಶಿಯಮ್ ಬೇಕಿರೋದ್ರಿಂದ ಮರಿ ಚೆನ್ನಾಗಿ ಕ್ಯಾಲ್ಶಿಯಮ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಗಂಡು ಏನಿರುತ್ತೆ ಫ್ರೆಂಡ್ಸ್ ಅದು ಫುಲ್ ಆ್ಯಕ್ಟಿವ್ ಆಗುತ್ತೆ ಕೊಡೋದ್ರಿಂದ. ಮೇಲ್ ಬಡ್ಜಿ ಏನು ಗಂಡು ಅದು ಆ್ಯಕ್ಟಿವ್ ಆಗುತ್ತೆ ಫುಲ್ಲು. ಅದಾದಮೇಲೆ ಮತ್ತು ಈಗ ನೋಡ್ತಾರೆ ಫ್ರೆಂಡ್ಸ್ ಆ ಬಾಯ್ಲ್ ಆಗಿರೋ ಮೊಟ್ಟೆನ ಯಾವ ರೀತಿ ಕೊಡೋದು ಅಂತ ನೋಡೋಣ. ಈಗ ನೀವು ಬಾಯ್ಲ್ ಮಾಡಬೇಕಾಗುತ್ತೆ ಫಸ್ಟು ಮೊಟ್ಟೆ ತಗೊಂಡು ಅದು ಬಾಯ್ಲ್ ಮಾಡಿ ಅದು ಸಿಪ್ಪೆ ಸುಲಿಯೋಂಗಿಲ್ಲ ಫ್ರೆಂಡ್ಸ್. ಸಿಪ್ಪೆ ಸುಲಿದಲ್ಲೇ ಹಂಗೆ ಫುಲ್ ಎಲ್ಲ ಸ್ಮ್ಯಾಶ್ ಮಾಡಿ ಫುಲ್ಲು ಕ್ಲೀನಾಗಿ ಸಣ್ಣದಕ್ಕೆ ಸ್ಮ್ಯಾಶ್ ಮಾಡಿಬಿಟ್ಟು ಹಂಗೆ ಕೊಟ್ಟರೆ ತಿನ್ನುತ್ತೆ ಫ್ರೆಂಡ್ಸ್ ಬಡ್ಜೀಸು. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್.